ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅಂತ ಹೇಳಿದ ಹಾಗೆ ನಮಗೆರಡು ಬೇಕಾಗಿದೆ, ಆಧುನಿಕ ವಿಜ್ಞಾನ, ಸನಾತನ ಜ್ಞಾನ. ಇವೆರಡನ್ನು ಒಳಗೂಡಿಸ್ಕೊಳ್ತಕ್ಕಂಥ ಈ ಸಂಸ್ಥೆ ಮೈತ್ರೇಯಿ ಗುರುಕುಲ ಒಂದು ಕ್ರಾಂತಿಯನ್ನೇ ಮಾಡಿದೆ ಅಂತಂದರೆ ತಪ್ಪಾಗಲಾರ್ದು. ನನಗೆ ಗೊತ್ತಿದ್ದ ಹಾಗೆ ಹಿಂದೆ ಒಬ್ಬ ಪಂಡಿತರು ಅವ್ರ ಗುರುಕುಲದಲ್ಲಿ ಅವ್ರ ಮಕ್ಕಳಿಗೆ ಕೂಡಿಸ್ಕೊಂಡು ಅಧ್ಯಯನ ಮಾಡಿಸ್ತಾ ಇದ್ರು. ಆಚಾರ್ಯರು ಹೊರಗೆ ಹೋಗಿದ್ದಾಗ ಆಚಾರ್ಯ ಪತ್ನಿ ಆ ಮಕ್ಕಳು ಪಾಠ ಆವೃತ್ತಿ ಮಾಡ್ತಿದ್ದಾಗ ಅವ್ರು ತಪ್ಪು ಹೇಳಿದಾಗ ಸ್ವರ ತಪ್ಪಾದರೆ ಆಕೆ ಬಂದು ಹೇಳ್ದಾನೆ, ಇಲ್ಲ ತಪ್ಪು ನೀನು ಮಾಡಿದೆ ತಪ್ಪು ಅಂತ ಹೇಳೋರು. ಅವ್ರಿಗೆ ಅಧಿಕಾರ ಇಲ್ಲ ವೇದ ಓದಲಿಕ್ಕೆ, ಆದರೆ ಮನೆಯಲ್ಲಿ ಕೇಳಿ ಕೇಳಿ ತಿಳ್ಕೊಂಡು ಆ ಮಕ್ಕಳಿಗೆ ತಿದ್ದುತ್ತಾ ಇದ್ರು ಅಂತ ನಾವು ಕೇಳಿದ್ದೀವಿ. ಇದು ಎಲ್ಲೋ ಮಧ್ಯಕಾಲದಲ್ಲಿ ಬಿಟ್ಟು ಹೋಗಿದೆ. ಹೆಂಗಸರಿಗೆ ವೇದ ಹೇಳ್ಕೊಡ್ಕೊಡ್ದು, ಹೆಂಗಸರು ಗಾಯತ್ರಿ ಮಂತ್ರ ಹೇಳ್ಕೊಡ್ದು, ಹೆಂಗಸರು ಶಿವಪೂಜೆ ಮಾಡಿಕೊಡ್ದು, ಹೆಂಗಸರು ಜನಿವಾರ ಹಾಕೊಡ್ದು ಅಂತೆಲ್ಲ ನಾವು ಮಾಡಿಟ್ಬಿಟ್ಟಿದ್ವು. ಇದು ಒಂದು ಮಹತ್ ಕಾರ್ಯ ಅಂತಲೇ ಹೇಳಬೇಕು. 25 ವರ್ಷ 24 ವರ್ಷದ ಹಿಂದೆ ಹೆಣ್ಣು ಮಕ್ಕಳ ಗುರುಕುಲ ಮಾಡಿರೋದು ಒಂದು ಭಗೀರಥ ಪ್ರಯತ್ನನೇ ಆಗಿರಬೇಕು. ಅದು ಈ ಭಾಗದಲ್ಲಿ ಎಷ್ಟೋ ಜನಕ್ಕೆ ಅದು ಯಾಕೆಂದರೆ ರೂಢಿಗತವಾಗಿ ಬಂದಿಲ್ಲ ನೋಡಿ. ರೂಢಿಯಿಂದ ಬಂದಿದ್ದರಿಂದ ಮಕ್ಕಳನ್ನ ಕಳಿಸೋದು ಒಂದು ಹೆಚ್ಚದು, ಮತ್ತು ಅದನ್ನು ಸ್ವೀಕಾರ ಮಾಡಿ ಅವರಿಗೆ ವೇದಾಧ್ಯಯನ ಮಾಡಿಸ್ಕೊಳ್ತಕ್ಕಂಥ ಒಂದು ವಿಶಾಲ ಮನೋಭಾವನೆ, ತಾರ್ಕಿಕ ವೈಚಾರಿಕ ಮನೋಭಾವನೆ ಇರೋದು ದೊಡ್ಡ ವಿಷಯ. ನಮ್ಮ ಹಿಂದೆ ಅಕ್ಕ ಮಹಾದೇವಿ ಹೇಳ್ದಂಗೆ ಪರಿಣಾಮಿಗಳಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು ಅಂತ, ನೈವೇದ್ಯವನ್ನೊಲ್ಲಯ್ಯ ನೀನು. ಪರಿಣಾಮಿಗಳಾಗಬೇಕು ನಾವು. ಅದು ಹೇಗೆ ಶಾಸ್ತ್ರ ಸಮ್ಮತವಾಗಿ, ಕೆಲವೆಲ್ಲ ರೂಢಿಯಿಂದ ಬೆಳೆಸ್ಕೊಂಡ್ಬಿಟ್ಟು ಬಂದ್ಬಿಟ್ಟಿರ್ತೇವೆ. ಮದುವೆ ಆದಮೇಲೆ 2 ಜನಿವಾರ ಹಾಕೋತೀವಿ, 2 ಸರಿ ಗಂಡಸರು. ಅವು ಯಾಕೆ ಅವ್ರು ಹೆಂಡ್ತಿದ್ದು ಹಂಗಿದ್ರೆ ಅವ್ರದ್ದು ಊಟನೂ ನೀವು ಮಾಡಿಬಿಡ್ತೀರಾ ಅಂತ ಕೇಳೋದು. ಹೆಂಗಸರಿಗೆ ಉಪನಯನ ಮಾಡ್ಕೊಳ್ತಕ್ಕಂಥ ಅಧಿಕಾರ ಹಿಂದೆ ಇತ್ತು, ನಮ್ಮ ಶಾಸ್ತ್ರಗಳೆಲ್ಲ ಕೊಟ್ಟಿದ್ದಾರೆ. ಹಾಗೆ ವೇದಾಧ್ಯಯನಕ್ಕೂ ಅಧಿಕಾರ ಇತ್ತು ಅನ್ನೋದನ್ನು ಮನದಟ್ಟು ಮಾಡಲಿಕ್ಕೆ ಒಂದು ದೊಡ್ಡ ಕಾರ್ಯವನ್ನು ಈ ಮೈತ್ರೇಯಿ ಗುರುಕುಲ ಮಾಡಿದೆ. ಇದು ಶ್ಲಾಘನೀಯವಾದ ಕೆಲಸವಾಗಿದೆ, ಅನುಕರಣೀಯವಾಗಿದೆ, ದೇಶದ ಎಲ್ಲ ಭಾಗದಲ್ಲೂ ಅನುಕರಣೀಯವಾಗಿದೆ. ಹಾಗೆ ನೋಡಿ, ಬರೀ ಬ್ರಾಹ್ಮಣರು ಮಾತ್ರ ವೇದ ಓದಬೇಕು ಅನ್ನೋದು ತಪ್ಪು. ನೀವು ವೇದಗಳಲ್ಲಿ 1000 ಋಷಿಗಳನ್ನು ನೋಡಿದಾಗ ಆ 1000 ಋಷಿಗಳಲ್ಲಿ ಎಷ್ಟೋ ಜನ ಎಲ್ಲ ಜಾತಿಯವರು ಇದ್ದಾರೆ. ಇವತ್ತು ದಲಿತರು ಅಂತ ಹೇಳೋರಲ್ಲೂ ಋಷಿಗಳು ಬಂದಿದ್ದಾರೆ. ಎಷ್ಟೋ ಋಷಿಗಳು ಹಿಂದುಳಿದ ವರ್ಗದಲ್ಲಿ ಇದಾಗಿ ಬಂದಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಭಾಳ ಕನ್ವೀನಿಯೆಂಟಾಗಿ ಹೇಳ್ಬಿಟ್ವು, ಏನು ಋಷಿ ಮೂಲ ನದಿ ಮೂಲ ಕೇಳಬೇಡಿ ಅಂತ. ಯಾಕೆಂದ್ರೆ ಅಲ್ಲಿ ತರ್ಕ ನಿಲ್ಲಲ್ವಲ್ಲ ಆ ವಿಷಯದಿಂದ. ಹಾಗೆ ಈ ಎಲ್ಲ ಥರದ ಸಾಮಾಜಿಕ ಪರಿಸ್ಥಿತಿಯನ್ನಲ್ಲೂ ದೇಶ ಪ್ರೇಮ, ಧರ್ಮ ಪ್ರೇಮ ಒಂದೇ ನಾಣ್ಯದ 2 ಅಂಗ. ಅದು ದೇಶ ಪ್ರೇಮ ಇದ್ದರೆ ಧರ್ಮ ಪ್ರೇಮ ಅದರಿಂದ ಬೇರೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಧರ್ಮ ಪ್ರೇಮಿಗಳಾಗಿರೋರು ನಾನು ಬರೀ ಧರ್ಮ ಮಾತ್ರ ಪ್ರೀತಿಸ್ತೀನಪ್ಪ, ದೇಶ ಹೇಗಾದರೂ ಹೋಗಲಿ ಅಂತ ಹೇಳೋಕ್ಕಾಗೋದಿಲ್ಲ, ಬರೋದಿಲ್ಲ. ಆದ್ದರಿಂದ ದೈವ ಪ್ರೇಮ, ರಾಷ್ಟ್ರ ಪ್ರೇಮ ಹೇಗೆ ಒಂದೋ ಹಾಗೆ ಧರ್ಮ ಪ್ರೇಮ, ರಾಷ್ಟ್ರ ಪ್ರೇಮ ಎಲ್ಲ ಒಂದಾಗ್ತದೆ. ಒಂದೇ ನಾಣ್ಯದ 2 ಭಾಗಗಳು. ಇವೆರಡನ್ನೂ ನಾವು ಚಿಕ್ಕ ಮಕ್ಕಳಲ್ಲಿ ಬೆಳೆಸ್ಕೊಂಡು ಬರಬೇಕು. ಆವಾಗಲೇ ವಿದ್ಯಾಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಆಗಲಿಕ್ಕೆ ಸಾಧ್ಯ. ಇವತ್ತದು ಶಾಂತಿಪೂರ್ಣವಾದ ಕ್ರಾಂತಿ ಅಂತಂದರೆ ವಿದ್ಯಾಕ್ಷೇತ್ರದಲ್ಲಿ ಆಗಬೇಕಾಗಿದೆ. ನಾವು ಮಕ್ಕಳಿಗೆ ಬರೀ ಸೂಚನೆಯ ಯಂತ್ರಗಳನ್ನಾಗಿ ಮಾಡಿಬಿಟ್ಟಿದ್ದೀವಿ. ಒಳ್ಳೆ ಅವರು ಒಂದು ಗದರ್ಭ ಅಂತ ಹೇಳ್ತಾರೆ, ಹಾಗೆ ಕತ್ತೆ ಹೊತ್ಕೊಂಡು ಹೋಗೋ ಇಷ್ಟೊಂದು ಪುಸ್ತಕಗಳನ್ನ ಬೆನ್ನಿಗೆ ಎತ್ಕೊಂಡು ಹೋಗೋದು, ಅದರಲ್ಲಿ ಇರೋದನ್ನೆಲ್ಲ ಬಾಯ್ಪಾಠ ಮಾಡ್ಕೊಂಡು ಬರೋದು, ಇಷ್ಟರಲ್ಲೇ ನಾವು ಇವರಿಗೆ ಎಜುಕೇಷನ್ ಅಂತ ಅಂದ್ಬಿಡ್ತೀವಿ. ಶಿಕ್ಷಾ ಅದಲ್ಲ, ವ್ಯಕ್ತಿತ್ವದ ನಿರ್ಮಾಣವೇ ಶಿಕ್ಷಾ. ಸುಂದರವಾದ, ಸುದೃಢವಾದ, ಸುಶಿಕ್ಷಿತವಾದ ವ್ಯಕ್ತಿತ್ವವೇ ಒಂದು ಒಳ್ಳೆಯ ಸುಶಿಕ್ಷಿತ ವಿದ್ಯಾಭ್ಯಾಸದ, ಸಂಸ್ಕಾರದ ಒಂದು ಲಕ್ಷಣ ಅಂತ ನಾವು ತಿಳ್ಕೋಬೇಕಾಗಿದೆ. ಅದಕ್ಕೆ ಈ ಒಳ್ಳೆ ಸಂಸ್ಕಾರಗಳು, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ ಅಂತ ಹೇಳಿ, ಆ ಮಕ್ಕಳಿಗೆ
ಎಲ್ಲ ಥರದ ಕಾವ್ಯಗಳಾಗಲಿ, ಸಂಗೀತ, ಶಾಸ್ತ್ರ, ಸಾಹಿತ್ಯ ಮತ್ತು ವಿಜ್ಞಾನ ಇವೆಲ್ಲವನ್ನು ಒಟ್ಟಿಗೆ ಕೂಡಿಸ್ಕೊಂಡು ಹೋಗಬೇಕಾಗಿದೆ. ಪಾಶ್ಚಿಮಾತ್ಯ ದೇಶ ಮತ್ತು ನಮ್ಮ ದೇಶಕ್ಕೆ ಮೂಲಭೂತವಾಗಿ ಒಂದು ವ್ಯತ್ಯಾಸವಿದೆ. ಆ ವ್ಯತ್ಯಾಸ ಏನು ಅಂತಂದರೆ, ಅಲ್ಲಿ ಅವರೇನು ಹೇಳ್ತಾರೆ, ಮೊದಲು ನೀನು ನಂಬು, ಮುಂದೆ ಒಂದು ಸಲ ನಿನಗೆ ಅದರ ಬಗ್ಗೆ ಜ್ಞಾನ ಗೊತ್ತಾಗತ್ತೆ. ನಾವೇನು ಹೇಳ್ತೀವಿ, ನೀನು ಅನುಭವವನ್ನು ಪಡ್ಕೊ, ಅನುಭವದಿಂದ ಮುಂದೆ ನಿನಗೆ ನಂಬಿಕೆ ಉಂಟಾಗ್ತದೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಯಾವತ್ತೂ ವೈಜ್ಞಾನಿಕರ ಜೊತೆಗೆ ನಮಗೆ ವಿರೋಧವಾಗೇ ಇಲ್ಲ. ಸಂಘರ್ಷ ವಿಜ್ಞಾನದ ಜೊತೆಗೆ ಯಾವತ್ತೂ ಆಗಿಲ್ಲ. ಇವತ್ತು ಸಹ ನಮ್ಮಲ್ಲಿ ಹೇಳ್ತಾರೆ ವೇಗಸ್ ನರ್ವ್ ಅಂತ ಒಂದಿದೆ ಅಂತ. ಈ ವೇಗಸ್ ನರ್ವ್ ಅನ್ನೋದು ನಮ್ಮ ಶರೀರದಲ್ಲಿ ಇರ್ತಕ್ಕಂಥದ್ದು, ಮೆದುಳಲ್ಲಿ ಇರ್ತಕ್ಕಂಥ ವೇಗಸ್ ನರ್ವು, ಅದು ಆ್ಯಕ್ಟಿವೇಟ್ ಆದಾಗ ನಮ್ಮ ಇಡೀ ಶರೀರವು ಅದನ್ನು ಸರಿಯಾಗಿ ಅದನ್ನು ಸಂರಕ್ಷಣೆ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಲಿವರ್ ಆಗಲಿ, ಈ ಎಲ್ಲ ಫಂಕ್ಷನ್ಸು ವೇಗಸ್ ನರ್ವಿಂದ ಕಂಟ್ರೋಲ್ ಆಗುತ್ತೆ ಅಂತಾರೆ. ಆ ವೇಗಸ್ ನರ್ವ್ ಓಪನ್ ಹೇಗಾಗಬೇಕು ಬೇರೆ ಯಾವುದು ದಾರಿನೇ ಇಲ್ಲ. ಪ್ರಾಣಾಯಾಮದಿಂದ, ಯೋಗದಿಂದ ಮತ್ತು ಮಂತ್ರ ಪಠಣದಿಂದ ಆಗತ್ತೆ. ಈಗ ನೀವು ಪಾಶ್ಚಿಮಾತ್ಯ ದೇಶದಲ್ಲಿ ಹೋದರೆ, ನ್ಯೂಯಾರ್ಕಲ್ಲಿ ಹೋದರೆ, ಅಲ್ಲಿ ಪಾರ್ಲರ್ಸ್ ಇದೆ. ಏನು, ಚಾಂಟಿಂಗ್ ಪಾರ್ಲರ್ ಅಂತ. ಈ ಬ್ಯೂಟಿ ಪಾರ್ಲರ್ ಅಂತ ಹೇಳ್ತಾರೆ ನಮ್ಮಲ್ಲಿ, ಅಲ್ಲಿ ಚಾಂಟಿಂಗ್ ಪಾರ್ಲರ್. ದಿನ ಸಂಜೆ ಹೋಗಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಕೂತ್ಕೊಂಡು ಮಂತ್ರ ಪಠಣಗಳು, ಭಜನೆ, ಕೀರ್ತನೆಗಳನ್ನ ಅಭ್ಯಾಸ ಮಾಡಿ ಬರ್ತಕ್ಕಂಥದ್ದು. ಇದರಿಂದ ಆರೋಗ್ಯ ಉತ್ತಮವಾಗತ್ತೆ ಅಂತ ಹೇಳಿ. ದೃಢವಾದ ಕಾಯ, ಪ್ರಸನ್ನವಾದ ಚಿತ್ತ, ತೀಕ್ಷ್ಣವಾದ ಬುದ್ಧಿ, ಇವೆಲ್ಲ ಇರಬೇಕಿದ್ರೆ ನಮಗೆ ಜೀವನವನ್ನು ಸಮಗ್ರ ದೃಷ್ಟಿಕೋನದಿಂದ ತೆಗೆದುಕೊಂಡು ಹೋಗಬೇಕಾಗಿದೆ. ಅದೇ ವೈದಿಕ ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಮಗ್ರ ದೃಷ್ಟಿಕೋನ. ಅದಕ್ಕೆ ಹೇಳೋದು ಇವಾಗ ಪೂಜ್ಯ ಸ್ವಾಮೀಜಿಯವರಾಗಲೇ ಇಲ್ಲ, ಆನೋ ಭದ್ರ ಕೃತವೋ ಎಂತು ವಿಶ್ವತೋ, ಅದೆಲ್ಲ ಕಡೆಯಿಂದಲೂ ನಮಗೆ ಒಳ್ಳೆ ಜ್ಞಾನ ಬರಲಿ ಅಂಥೇಳಿ ಉದಾರವಾದ ಒಂದು ಮನೋಭಾವವನ್ನು, ಮನೋವೃತ್ತಿಯನ್ನು ರೂಢಿಸಿಕೊಡ್ತಕ್ಕಂಥ ಭಾರತ ದೇಶ, ಈ ದೇಶದ ಜೀವನಾಳವಾಗಿರ್ತಕ್ಕಂಥ, ಜೀವಾಧಾರವಾಗಿರ್ತಕ್ಕಂಥ ಸಂಸ್ಕೃತಿ, ಇವೆರಡನ್ನು ಸಂರಕ್ಷಣೆ ಮಾಡ್ಕೋಬೇಕು, ಇದನ್ನು ಬೆಳೆಸ್ಕೊಂಡು ಹೋಗಬೇಕು. ಅದು ಗುರುಕುಲ ಪದ್ಧತಿಯಿಂದ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಮತ್ತೊಮ್ಮೆ ಈ ಗುರುಕುಲವನ್ನು 24 ವರ್ಷ ಎಷ್ಟೋ ಶ್ರಮ ಪಟ್ಟು ಒಂದು ದೊಡ್ಡ ಪ್ರಯತ್ನದಿಂದ ಬೆಳೆಸ್ಕೊಂಡು ಬಂದಿದ್ದೀರಾ, ಒಂದು ಮಾದರಿಯಾಗಿ ನಡೆಸಿದ್ದೀರಾ. ಇದು ಇನ್ನೂ ಹೆಚ್ಚಾಗಲಿ. ಇಲ್ಲಿ ಇವಾಗ 100 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಕೇಳಿದೆ ಅಲ್ಲ, 100 ಜನ ಇದ್ದಾರೆ. ಇದಿನ್ನೂ 100ರಿಂದ 200 ಹೋಗಲಿ, 300 ಹೋಗಲಿ, ಆ ವೃದ್ಧಿ ಆಗ್ತಾ ಬರಲಿ. ಅದಕ್ಕೆ ಸಮಾಜವು ಸಹಕರಿಸಬೇಕು, ನೀವೆಲ್ಲ ಸಹಕರಿಸಬೇಕು. ನಮ್ಮ ಪೂರ್ಣ ಸಹಕಾರ ಇದರಲ್ಲಿದೆ. ಮುಂದೆ ಎಷ್ಟು ಜನ ನೀವು ಮಕ್ಕಳನ್ನ ತಗೊಂಡ್ರು ಕೂಡ ಆ ಮಕ್ಕಳಿಗೆ ಏನು ಬೇಕೋ ಅದಕ್ಕೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ 2 ಮಾತುಗಳನ್ನ ಹೇಳಿ, ಈ ಒಂದು ಒಳ್ಳೆಯ ಕಾರ್ಯವು ನಡೀಲಿ. ಇದು ಇಷ್ಟೇ ಅಲ್ಲ, ಹಳ್ಳಿಗಳಲ್ಲಿ ನಮಗೆ ಇದರ ಭಾವಾರ್ಥವನ್ನು ನಾವು ಜನಗಳಿಗೆ ಹೇಳ್ಕೊಡ್ಬೇಕು. ನಾವು ಪೂಜೆ ಮಾಡ್ತೀವಲ್ಲ, ಯಾಕೆ ಮಾಡ್ತೀವಿ, ಅದರ ಭಾವ ಏನಿದೆ, ಇದನ್ನು ನಮ್ಮ ಜನಗಳಿಗೆ, ಪಾಮರರಿಗೆ ತಿಳಿ ಹೇಳಬೇಕು. ಕರ್ಮಕಾಂಡದಲ್ಲಿ ಉಳ್ಕೂಡ್ದು, ಕರ್ಮಕಾಂಡದಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಬೋಧನೆ ಮಾಡಬೇಕು. ಭಕ್ತಿಯನ್ನು ತೆಗೆದುಕೊಂಡು ಬರಬೇಕು. ಭಕ್ತಿಯ ರಸ ಉದ್ಭವವಾಯಿತು ಅಂತಂದರೆ ದೇಶದಲ್ಲಿ ಪರಿವರ್ತನೆ ಉಂಟಾಗ್ತದೆ. ಎಲ್ಲ ದುಶ್ಚಟಕಗಳು ಹೋಗಬೇಕಿದ್ರೆ ಒಂದು ಆಧ್ಯಾತ್ಮಿಕ ಅಲೆ ನಮ್ಮ ದೇಶದಲ್ಲಿ ದೊಡ್ಡದಾಗಿ ಹೇಳಬೇಕು. ಏನು ಹೇಳ್ತೀರಾ, ಒಪ್ತೀರಾ ನೀವೆಲ್ಲ? ಎಲ್ಲ ಒಂದು ಆಧ್ಯಾತ್ಮಿಕ ಏನಂತಂದರೆ, ಈ ಮದ್ಯಪಾನ ನಿಷೇಧ ತನ್ನಷ್ಟಕ್ಕೆ ಆಗ್ತದೆ. ಅತ್ಯಾಚಾರ, ಅನಾಚಾರ, ದುರಾಚಾರಗಳು ಆಗೋದಕ್ಕೆಲ್ಲ ಮೂಲ ಕಾರಣ ಮದ್ಯಪಾನ. ಆ ಮದ್ಯಪಾನ ಹೋಗಬೇಕಿದ್ರೆ ಬೇರೆ ಒಂದು ಥರ ನಶೆ ಸಿಗಬೇಕು. ಅದು ಭಕ್ತಿ ರಸದಿಂದ ಮಾತ್ರ ಸಾಧ್ಯ ಆಗ್ತದೆ. ಅದು ನಮ್ಮ ದೇಶದಲ್ಲಿ ಭಕ್ತಿಗೆ ಏನು ಕೊರತೆ ಇಲ್ಲ. ಆ ಭಕ್ತಿ ರಸವನ್ನು ಹೊಮ್ಮಿಸೋಣ, ಹರಡಿಸೋಣ. ಮನೆಯಲ್ಲಿ ಮತ್ತೆ ಜ್ಞಾನದ ಜ್ಯೋತಿ ಬೆಳಗಲಿ. ಆ ಥರ ಒಂದು ಕೆಲಸ ಮಾಡಲಿಕ್ಕೆ ನೀವೆಲ್ಲರೂ ಸಂಕಲ್ಪ ಇವತ್ತು ಮಾಡ್ಕೊಂಡು ಹೋಗ್ರಿ. ಈ ಪಾಠಶಾಲೆ ಸೀತಾರಾಮ ಅವ್ರು ಬಂದು ನಮಗೆ ಹೇಳಿದ್ರು ನೀವು ಬರಬೇಕು ಅಂತಂದು.